ಗ್ರಾಮೀಣ ವರದಿಗಾರಿಕೆಗೆ ಕೊಡಮಾಡಲಾಗುವ 2020ನೇ ಪ್ರತಿಷ್ಠಿತ ಪಾಗೋ ಪ್ರಶಸ್ತಿಗೆ ಪ್ರಜಾವಾಣಿ ದಿನಪತ್ರಿಕೆಯ ವರದಿಗಾರ ಹಾಗೂ ಉಪಸಂಪಾದಕ ಪ್ರದೇಶ್ ಎಚ್ ಮರೋಡಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿಷ್ಠಿತ ಪಾಗೋ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗ್ರಾಮೀಣ ವರದಿಗಾರಿಕೆಗೆ ಕೊಡಮಾಡಲಾಗುವ 2020ನೇ ಪ್ರತಿಷ್ಠಿತ ಪಾಗೋ ಪ್ರಶಸ್ತಿಯು ಪ್ರಜಾವಾಣಿ ದಿನಪತ್ರಿಕೆಯ ಪ್ರದೇಶ್ ಎಚ್ ಮರೋಡಿ ಅವರು ಬರೆದು 2020 ಜೂನ್ 25ರಂದು ಪ್ರಕಟವಾದ ಕೇಳುತ್ತಿಲ್ಲ ಮಲೆಮಕ್ಕಳ ಅಳಲು ಎನ್ನುವ ವರದಿಗಾರಿಕೆಗೆ ನೀಡಲಾಯಿತು. ಪ್ರಶಸ್ತಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಭವನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಅವರು ನೀಡಿ ಗೌರವಿಸಿದರು. ಬಳಿಕ ಮಾತನಾಡಿ ಪ್ರದೇಶ್ ಎಚ್ ಮರೋಡಿ ಅವರಿಗೆ ಶುಭ ಹಾರೈಸಿದರು. ಪತ್ರಿಕಾ ಮಾಧ್ಯಮ ಇರಲಿ, ದೃಶ್ಯ ಮಾಧ್ಯಮ ಇರಲಿ, ಯಾರು ದುಡಿತಾ ಇದ್ದಾರೆ ಅವರ ಆಮಿಷಕ್ಕೆ ಬಲಿಯಾಗಬಾರದು. ಮತ್ತೆ ನೇರವಾಗಿ ಸತ್ಯ ಸಂಗತಿಯನ್ನು ಜನಸಾಮಾನ್ಯರ ಮುಂದೆ ಇಡಬೇಕು. ನಾವು ಹೇಳ್ತೇವೆ ಪುಟಿಂಗ್ ದಿ ನ್ಯೂಸ್ ಇನ್ ದಿ ಪಬ್ಲಿಕ್ ಡೊಮೈನ್. ಸೊ ಅದನ್ನು ಇಡಬೇಕು. ಅದು ಬಹಳ ಪ್ರಾಮಾಣಿಕವಾಗಿ, ಶಿಸ್ತಿನಿಂದ, ಬದ್ಧತೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ಆ ಒಂದು ವರದಿಯನ್ನು ಇಡಬೇಕಾಗುತ್ತೆ. ಮತ್ತೆ ನಾವು ವರದಿಗಾರರಾಗಿ ಹಿನ್ನೆಲೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಮೇಂಟೈನ್ ಎ ಲೋ ಪ್ರೊಫೈಲ್ ಅಂತ ಹೇಳೋದು. ನಾವು ಇವತ್ತು ನೋಡ್ತೇವೆ ಅನೇಕ ಪತ್ರಿಕಾ ಸಮಿತ್ರರು ಅವರು ಈ ಬಿರುದು ತೆಕೊಳ್ಳಿಗೆ ಬರೋದಿಲ್ಲ, ಹೊಗಳಿಕೆಗೆ ಅವ್ರಿಗೆ ಏನೂ ಆಗೋದಿಲ್ಲ. ಹೇಳಿದ್ರೆ ಅವರೊಂದು ರೀತಿಯಲ್ಲಿ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಹೇಳ್ತಾರೆ, ಆ ಮನಸ್ಥಿತಿಯನ್ನು ಉಳಿಸಿಕೊಂಡು ಬಂದವರು. ಇವರಿಗೆಲ್ಲರಿಗೂ ಆದರ್ಶಪ್ರಾಯದವರು ಪಾಗೋ. ಅಂತ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನಗೆ ಬಹಳ ಹೆಮ್ಮೆ ಆಗ್ತದೆ. ಬಳಿಕ ಪ್ರಶಸ್ತಿ ಸ್ವೀಕರಿಸಿ ಪ್ರದೇಶ್ ಎಚ್ ಮರೋಡಿ ಅವರು ಮಾತನಾಡಿ, ನಮ್ಮ ರಾಜ್ಯ ಕಂಡ ಶ್ರೇಷ್ಠ ಪತ್ರಕರ್ತರಾದ ಪದ್ಯಾನ ಗೋಪಾಲಕೃಷ್ಣರವರ ಹೆಸರಿನಲ್ಲಿ ಪ್ರಶಸ್ತಿ ದೊರಕಿರುವುದು ತುಂಬಾ ಸಂತೋಷವಾಗಿದೆ. ನನಗೆ ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಬೇಕು ಅಂತ ಸಂತಸ ವ್ಯಕ್ತಪಡಿಸಿದರು. ಜಿಲ್ಲೆ ಕಂಡ ರಾಜ್ಯ ಕಂಡ ಒಂದು ಶ್ರೇಷ್ಠ ಪತ್ರಕರ್ತರಾದಂತಹ ಪದ್ಯಾನ ಗೋಪಾಲಕೃಷ್ಣ ಅವರ ಹೆಸರಲ್ಲಿ ನನಗೆ ಈ ಪ್ರಶಸ್ತಿ ಪಡೆದಿರುವುದು ತುಂಬ ಖುಷಿ ಅನಿಸುತ್ತೆ. ನನ್ನ ಆರ್ಟಿಕಲನ್ನು ಇದನ್ನು ಆಯ್ಕೆ ಮಾಡಿದ್ದಾರೆ. ಬಟ್ ನಾನು ಆ ಪ್ರಶಸ್ತಿಗೆ ಎಷ್ಟು ಅರ್ಹ ಅಂತೇಳಿ ನನಗೂ ಗೊತ್ತಿಲ್ಲ. ಬಟ್ ನನಗೆ ಒಂದು ಅಂಥವರ ಹೆಸರಲ್ಲಿ ನನಗೆ ಒಂದು ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ನನ್ನ ಸೌಭಾಗ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದಂಥ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ, ತೀರ್ಪುಗಾರರಿಗೆ ಹಾಗೂ ಕುಟುಂಬಕ್ಕೆ ಹಾಗೂ ವಿಶೇಷವಾಗಿ ನಮ್ಮ ಪ್ರಜಾವಾಣಿ ಬಳಗಕ್ಕೆ ಹಾಗೂ ನಮ್ಮ ಕುಟುಂಬದ ಸದಸ್ಯರಿಗೆ ನಾನು ಕೃತಜ್ಞತೆ ಹೇಳಿಕೆ ಇಷ್ಟಪಡ್ತೀನಿ. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕಿಂದಾಜೆ, ಪಿಡಬ್ಲ್ಯೂಡಿಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಜಗನ್ನಾಥ್ ಬಾಳ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.